ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಅಂಗವಾದ ಶಿವನಾಮ ಜಪ ಸಮಿತಿದ ಮುತಾಲಿಕೆಡು 180 ದಿನದ ಸಂಧ್ಯಾ ಶಿವ ಭಜನೆಯನ್ನು ನಡಪೊಂದುಲ್ಲೆರು. 43ನೇ ದಿನ ಸೋಮವಾರದ ಸಂಧ್ಯಾ ಶಿವ ಭಜನೆಯನ್ನು ದೇಳಕಟ್ಟೆ ಬಗಂಬಿಲದ ಶ್ರೀ ಪುಷ್ಪರಾಜ್ ಬಂಗೇರ, ಶ್ರೀಮತಿ ಪ್ರಫುಲ್ಲ, ಕೊಲ್ಯ ನಿಸರ್ಗ ನಿಲಯದ ಶ್ರೀ ವಿನೀತ್ ಕುಮಾರ್, ಶ್ರೀಮತಿ ನೀತಾ ವಿನೀತ್, ಶ್ರೀ ವಿಕ್ರಾಂತ್ ಕುಮಾರ್, ಶ್ರೀಮತಿ ಶ್ರೇಯಾ ವಿಕ್ರಾಂತ್, ತೊಕ್ಕೋಟು ಆರ್ಬ್ರಿಡ್ಜ್ ಗಣೇಶ್ ನಗರದ ಶ್ರೀ ಎ ಅಮ್ಮು ಪೂಜಾರಿ, ಶ್ರೀಮತಿ ಕೆ ಪುಷ್ಪಲತಾ, ತೊಕ್ಕೋಡು ಕೃಷ್ಣನಗರದ ಶ್ರೀ ಲಿಂಗಪ್ಪ ಪೂಜಾರಿ, ಶ್ರೀಮತಿ ಸುಜಾತ, ಸೋಮೇಶ್ವರ ಓಮತಕೇರತ ಶ್ರೀ ಕಾಶಿನಾಥ್ ಗಟ್ಟಿ, ಶ್ರೀಮತಿ ಕೀರ್ತಿ, ಶ್ರೀ ನಾಗರಾಜ್, ಮಿಲನಾ ನಾಯಕ್, ತೊಕ್ಕೋಟು ಭೂಮಿಕಾ ಕಾಂಪ್ಲೆಕ್ಸ್ದ ಶ್ರೀ ಟಿ ರಮೇಶ್ ಮೆಂಡನ್, ಶ್ರೀಮತಿ ರಂಜಿನಿ ಮೆಂಡನ್, ಜಪ್ಪಿನಮಗರು ಕುಟ್ಪಾಡಿದ ಶ್ರೀ ಕೆಟಿ ಗಟ್ಟಿ, ಶ್ರೀಮತಿ ಮೀರಾಟಿ ಇಂಚ ಓರ್ಮ ದಂಪತಿಗಳು ತುಡರ್ ಬೆಳಗಾದ ಭಜನಾ ಸಂಕೀರ್ತನೆಗೆ ಚಾಲನೆ ಕೊರಿಯರು. ಬರ್ಪುಂಡು ಪೊಸ ಕೊರಡು ದಾವೆ ಎಲ್ಲ ಕಾಂಡ 7 ಗಂಟೆಗೆ ನ್ಯೂಸ್ ತೊಗೊಂಡಿತ್ತು ಬರ್ಪುಂಡು ದಿನಾಲ ಬರೋಂದಿರ್ಪುಂಡು ಇನ್ನಿತ ಎಲ್ಲ ಕೋಣಾಜೆ ಪ್ರಥಮ ವಂದನಾ ಗೌರಿ ಗಣೇಶ ಭಜನಾ ತಂಡದಗಳು 43ನೇ ದಿನದ ಭಜನಾ ಸಂಕೀರ್ತನೆಯನ್ನು ನಡಪಾತ್ ಕೊರಿಯರು. निर्विघ्नं
Hare
Hare
Bye.